ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ ನಮಗೆಲ್ಲರಿಗೂ ಹೆಮ್ಮೆ. ತುಳುನಾಡಿನ ವಿದ್ವಾಂಸರು, ಸಾಹಿತಿಗಳು, ಅದು ಮಾತ್ರ ಅಲ್ಲದೆ ನಾವೆಲ್ಲರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇರಬೇಕು ಅಂತಂದರೆ ಅವರು ಅಲ್ಲಿ ಉಪನ್ಯಾಸಕರಾಗಿ, ಒಂದು ಸಂಸ್ಥೆಯ ಕನ್ನಡ ಇದರ ಮುಖ್ಯಸ್ಥರಾಗಿ ಹಲವಾರು ಕವಿತೆಗಳನ್ನು, ಅದು ಮಾತ್ರ ಅಲ್ಲದೆ ಸಾಹಿತಿಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು, ಅದೆಷ್ಟೋ ಕಾದಂಬರಿಗಳು, ನಾಟಕಗಳು ನಮಗೆಲ್ಲ ಈಗಲೂ ನೆನಪಿಗೆ ಬರ್ತದೆ. ಅದೆಷ್ಟೋ ಕವಿತೆಗಳು ಅವರು ಬರೆದದ್ದು, ಇದೆಲ್ಲವೂ ನಮಗೆ ಪ್ರೇರಣಾ ಶಕ್ತಿಯಾಗಿದೆ ಅಂತ ಅಮೃತ ಸೋಮೇಶ್ವರ ಅವರು ಹಲವಾರು ಪ್ರಶಸ್ತಿಗಳು ನಮಗೆಲ್ಲ ಗೊತ್ತಿದ್ದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಪ್ರಶಸ್ತಿಯ ಪುರಸ್ಕೃತ. ಅವರ ಮನೆಯಲ್ಲಿದ್ದ ಒಂದು ಕಾರ್ಯಕ್ರಮ ನಡೀತದೆ ಅಂತ ಹೇಳಿದ್ರೆ ಅದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತಾ, ಇವತ್ತು ನಮ್ಮ ಶ್ರೀರಕ್ಷಾ ಪೂಜಾರಿ, ಶ್ರೀರಕ್ಷಾ SH ಪೂಜಾರಿ ಅವರ 4ನೇ ಹಾಡು ತಮಗೆಲ್ಲ ಗೊತ್ತಿರುವ ಹಾಗೆ ಅವಳು ಕೇವಲ ಹಾಡು, ಇದು 5ನೇ ಹಾಡು ಬಿಡುಗಡೆ. ಅವಳು ಕೇವಲ ಹಾಡು ಮಾತ್ರ ಅಲ್ಲ, ಅದು ಮಾತ್ರ ಅಲ್ಲದೆ ಒಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಲ್ಲಿ ರಾಜ್ಯ ಪುರಸ್ಕಾರ ಅವಾರ್ಡನ್ನು ಪಡೆದುಕೊಂಡಿದ್ದಾಳೆ. ಅದು ಮಾತ್ರ ಅಲ್ಲದೆ ಸ್ಪೋರ್ಟ್ಸ್ ಅಲ್ಲಿ ಒಂದು ರಾಜ್ಯ ಮೈಸೂರು ವಿಭಾಗ ಮಟ್ಟದ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ದಾಳೆ. ಈ ಕಡೆ ಸ್ಕೌಟ್ಸ್ ಅಲ್ಲಿ, ಆ ಕಡೆ ಬಾಟ್ಲ್ ಆರ್ಟ್ ಅಂತ ಹೇಳುವಂಥದ್ದು ಹೊಸ ಆರ್ಟ್, ಅದರಲ್ಲೂ ಕೂಡ ಹಲವಾರು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತ ಒಂದು ಹೆಮ್ಮೆಯ ಕುಮಾರಿ ಶ್ರೀರಕ್ಷಾ. ಅದು ವಿಶೇಷವಾಗಿ ಈಗ ಭರತನಾಟ್ಯದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಜೂನಿಯರ್ ಅಲ್ವಾ, ಹೌದು, ಪಡೆದುಕೊಂಡಿದ್ದಾರೆ. ಅಂತಹ ಒಂದು ಕೋರಿ ನಮ್ಮ ಊರಿನಲ್ಲಿ, ಅದು ಕೂಡ ಈ ಒಂದು ಕೊನಾಜೆ ಗ್ರಾಮದ ಒಂದು ಪುಟ್ಟ ಗ್ರಾಮದಲ್ಲಿ ಈಗಾಗಲೇ ಒಂದು ವಿಶ್ವಮಂಗಳ ಪ್ರೌಢಶಾಲೆಯಲ್ಲಿ ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹುಡುಗಿ ಅಂತಹ ಸಾಧನೆಯನ್ನ ಮಾಡಿದ್ದಾರೆ. ಅವಳ ಈ 5ನೇ ಹಾಡನ್ನ ಇವತ್ತು ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಮನೆಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಲಿಕ್ಕೆ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಸದಿದೇವತೆ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅದರೊಂದಿಗೆ ನಮ್ಮೊಂದಿಗೆ ಶ್ರೀಯುತ ಜಯಂತ್ ನಡುಬೈಲವರು, ಡಾಕ್ಟರ್ ಅಮೃತ ಸೋಮೇಶ್ವರ ಅವರು, ಜಯಂತ್ ನಡುಬೈಲು ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಕ್ಷೇತ್ರ ಗೆಜ್ಜೆಗಿರಿ ಬಿದ್ದಲ್, ಶ್ರೀಮತಿ ಪ್ರಿಯಾ ಮುಖ್ಯೋಪಾಧ್ಯಾಯರು, ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು, ಬೇಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ಹರೀಶ್ ಕೆ ಪೂಜಾರಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ, ರವಿಕೊಂಡನ ಅಧ್ಯಕ್ಷರು, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ತಾರನಾಥ್ ಕೈರಗಳ ಚಿತ್ರಕಲಾ ಶಿಕ್ಷಕರು ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ. ಶ್ರೀಮತಿ ರೇಣುಕಾ ಕನಿಯೂರು ಬಂದಿದ್ದಾರೆ, ಹೇಳಿ ಅವರು ನಿರುಪತಿ ಅವರು, ಅವರ ಹಿನ್ನೆಲೆ ಧ್ವನಿಯನ್ನು ಕೇಳಿ ನಮಗೆಲ್ಲ ಖುಷಿಪಟ್ಟಿದ್ದೇವೆ ನಾವು. ಶ್ರೀ ಜಯಪ್ರಕಾಶ್ ಶೆಟ್ಟಿ ಅವರು ಇನ್ಸೂರೆನ್ಸ್ ಆಗಿ ನಮ್ಮನಿಗಿದ್ದಾರೆ. ಶ್ರೀ ಸಂಗೀತ್ ಸಂಚಂದ್ ಅವರಿದ್ದಾರೆ, ಗಿರೀಶ್ ಕೆ ಕೈರಂಗಳ ಅವರಿದ್ದಾರೆ, ಚಂದ್ರಶೇಖರ್ ಉದ್ಯಮಿ ಅವರು, ವಿಜಯ್ ಪಜೀರ್ ಅವರು ಸೇರಿದ್ದಾರೆ. ಎಲ್ಲರೂ ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ. ಪಡೆಯಲೆ ಪಾರ್ವತಿ ಅಂಚಿತ್ತಿ ಬಾಲೆಗು ದುಂಬುದಾರತಿ, ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ನರಮನ ಕಾಯೋಗು ಆನೆದ ಮೋನೆಗೆ, ಗುರಿಕೆದ ಬಂಜಿಗು ಮರಿತಾರ್ ಕಟ್ಟುಗೆ, ನರಮನ ಕಾಯೋಗು ಆನೆದ ಮೋನೆಗೆ, ಗುರಿಕೆದ ಬಂಜಿಗು ಮರಿತಾರ್ ಕಟ್ಟುಗೆ, ವಿಂಕುನ ಕಿನ್ನ ಬಿಳಿ ಬಿಳಿ ಕಣ್ಣಗೆ, ತಡ್ಪೆದ ಲೆಕ್ಕಂತಿ ತಟಪಟ ಕೆಬಿಗೆ, ಎಂಚಿತ್ತಿ ಮಗನು ಪಡೆಯದೆ ಪಾರ್ವತಿ, ಈ ಬ್ರಹ್ಮಚಾರಿಗು ಎಲ್ಲೆ ಮದಿಮೆಗೆ, ಬುದ್ಧಿಲ ಸಿದ್ಧಿಲ ಕಾತೊಂದುಲರಿಗೆ, ಈ ಬ್ರಹ್ಮಚಾರಿಗು ಎಲ್ಲೆ ಮದಿಮೆಗೆ, ಬುದ್ಧಿಲ ಸಿದ್ಧಿಲ ಕಾತೊಂದುಲರಿಗೆ, ಪಯಣಗು ಪೋಯರೆ ಪೆರ್ಗುಡೆ ತೇರಿಗೆ, ಪಯಣಗು ಪೋಯರೆ ಪೆರ್ಗುಡೆ ತೇರಿಗೆ, ಪಾಶುಲ ಅಣಸುಲ ಪತ್ತೊಂದಿ ಕೈಗೆ, ಎಂಚಿತ್ತಿ ಮಗನು ಪಡೆಯಲೆ ಪಾರ್ವತಿ, ಅಂಚಿತ್ತಿ ಬಾಲೆಗು ದುಂಬುದಾರತಿ, ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ. ಸ್ವಾಗತಿಸುವಂಥದ್ದು ನಮ್ಮ ಸಂಸ್ಕೃತಿ. ಹಾಗಾಗಿ ಈಗಾಗಲೇ ನಮ್ಮ ಡಾಕ್ಟರ್ ಅಮೃತ ಸೋಮೇಶ್ವರ ಅವರನ್ನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ
ಶ್ರೀರಕ್ಷಾ ಪೂಜಾರಿ ಅವರು ಗುಲಾಬಿ ನೀಡಿ ಆಶೀರ್ವಾದವನ್ನು ಪಡಬೇಕೆಂದು ವಿನಂತಿ ಮಾಡ್ತೇನೆ. ಹಾಗೆ ಬಂದ್ಮೇಲೆ ಜಯಂತ್ ನಡುಬೈರು ಅವರು ನಮ್ಮೊಂದಿಗೆ ಇರುವಂತದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆ. ನೀವೆಲ್ಲರೂ ನೋಡಿದ್ರಿ ಕ್ಷೇತ್ರ ಗೆಜ್ಜೆಗಿರಿ ನನ್ನ ಕಿತ್ತಳೆ ಅಂತಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೊತ್ತಿದೆ. ದೇವಸ್ಥಾನ ಹೇಗೆ, ಅದು ಯಾವ ರೀತಿ ನೋಡಿ ಬಂತು, ಅದು ಯಾವ ರೀತಿಯಲ್ಲಿ ಆ ಜೀರ್ಣೋದ್ಧಾರ ಆಗುವಾಗ ಕೆಲಸಗಳು ಯಾವ ರೀತಿ ಆಗ್ತಾ ಇತ್ತು ಅಂತ ಅವರು ಅದರ ಅಧ್ಯಕ್ಷರಾಗಿದ್ದುಕೊಂಡು ಅದನ್ನು ಮುನ್ನಡೆಸಿದಂತಹ ಜಯಂತ್ ನಡುಬೈರು ಈ ಕಾರ್ಯಕ್ರಮದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೆ. ಹಾಗೆ ಶ್ರೀಮತಿ ಪ್ರಿಯಾ ಮುಖ್ಯೋಪಾಧ್ಯಾಯರು ವಿಶ್ವವಿದ್ಯಾಲಯ ನಮ್ಮ ವಿಶ್ವ ಮಂಗಳ ಪ್ರೌಢಶಾಲೆ ಕೊಣಾಜಿ ಇದರ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಪಲ್ಯ ವೇಣುಗೋಪಾಲ್ ಪಲ್ಯ ಅವರ ಇರುವಿಗೆ ಕೂಡ ಬಹಳ ಖುಷಿ ಕೊಟ್ಟಿದೆ, ಅಲ್ಲಿದ್ದಾರೆ. ನಿಮಗೂ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳೂರು ತೊಡ್ಲ ಹಲವಾರು ಸಮಾಜಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿದರು ಹರೀಶ್ ಕೆ ಅವರು ನಮ್ಮೊಂದಿಗಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ರವಿ ಮಂಡಲನ್ ಅವರು ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಅವರು ಕೂಡ ಅಷ್ಟೇ ಎಷ್ಟೋ ಸಾಧನೆಗಳನ್ನು ಮಾಡಿದವರು ರವಿ ಮಂಡಲನ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಶ್ರೀಮತಿ ರೇಣುಕಾ ಗಣಿಯವರು ನಿರೂಪಕಿ ಧ್ವನಿ ಸಾಮಾಜಿಕ ಜಾಲತಾಣಗಳಲ್ಲಿ ತಲೆಮರೆಯ ಪ್ರತಿಭೆ ಒಂದಷ್ಟು ಪ್ರತಿಭೆಗಳನ್ನು ಪರಿಚಯ ಮಾಡಿದವರು ಶ್ರೀಮತಿ ರೇಣುಕಾ ಗಣಿಯವರು, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಶ್ರೀ ಜಯಪ್ರಕಾಶ್ ಶೆಟ್ಟಿ ಅವರು ಇನ್ಸೂರೆನ್ಸ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಸಂಗೀತ್ ಎಸ್ ಇಂಚನ್ ಗಿರೀಶ್ ಶೇಖರ್ಗಳವರು ಉದ್ಯಮಿಗಳು ನಮ್ಮವರೇ. ಗಿರೀಶ್ ಅವರು ನಮ್ಮೊಂದಿಗೆ ಇರುತ್ತಿದ್ದಾರೆ, ಸಮಾಜ ಸೇವಕರು. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಚಂದ್ರಶೇಖರ್ ಉದ್ಯಮಿ ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸಿ ಗೌರವಿಸುತ್ತಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಚಂದ್ರಶೇಖರ್ ಅಲ್ಲಿದ್ದಾರೆ. ಅವರಿಗೂ ಸರ್ ವಿಜಿತ್ ಪಜೀಲ್ ಅವರು ಮಾಜಿ ಅಧ್ಯಕ್ಷರು ನವಯುವ ಘಟಕ ಗ್ರಾಮ ಚಾವಡಿ ಇದರ ಮಾಜಿ ಅಧ್ಯಕ್ಷರವರು, ತಮಗೂ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾರೆ. ಯತೀಶ್ ಕೊಲಿಯ ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮೊಂದಿಗೆ ನಮ್ಮ ಡಾಕ್ಟರ್ ಸೋಮೇಶ್ವರ ಧರ್ಮಪತ್ನಿಗಳಿದ್ದಾರೆ. ತಮಗೂ ಬೆಳಗಿಂದ ಕಾರ್ಯಕ್ರಮ ಆಗಿದೆ. ತಮಗೂ ಆತ್ಮೀಯವಾದ ಸ್ವಾಗತ. ಮಗ ತಮ್ಮ ಈ ವೀಕೆಂಡ್ಗಳು ಗುರುತಿಸಿ ಗಮನಿಸ್ತಾ ಇದ್ದೆ ಸರ್. ಈಗಾಗಲೇ ಹೇಳಿದ ಹಾಗೆ ಪ್ರೋಮ ಬಿಡುಗಡೆ ಕಡಲ ಕರೆ ಬರಿತ ಉಡಲಗೇನದ ತುಡರು ಅರ್ಲಾಯಿನ ತುಡುವ ಜಾನದ ಬರುವುದ ಕೊಪ್ಪರಿಗೆ ಪೆರಿಯ ಸಾಹಿತಿ ಜಾನಪದ ವಿದ್ವಾಂಸರಾಯನ ಡಾಕ್ಟರ್ ಅಮೃತ ಸೋಮೇಶ್ವರ ಉಮೇರು ತನ್ನ ಗೇನದ ಚರಡು ಮೊಡೆದು ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಉಮೇರಿನ ಸ್ವರಮಾನಿಡು ಉದಿತು ಬತ್ತಿನ ಅಪ್ಪೆ ಶ್ರೀ ಭಗವತಿನ ಭಕ್ತಿ ಸುಗಿಪುದ ಪೂರ್ಪನ ಉಡವರ ತನ್ನ ಸ್ವರಮಾನಿಡು ನೇಯ್ದು ಅಪ್ಪೆನ ಪಾದವು ಭಕ್ತಿ ಬಾಂಗುಡು ಒಪ್ಪಿಸಾಯರುಲ್ಲದು ತುಡುವ ಜಾಲಡು ಬುಲೆಯೊಂದಿಪ್ಪಿ ಸ್ವರಲೋಕದ ಪೇರ ಕುರಲು ವಿದ್ವಾನ್ ಶ್ರೀ ವೆಂಕಟ ಕೃಷ್ಣ ಭಟ್ ಉಮರಿನ ಶಿಷ್ಯೆಯಾಯಿನ ಶ್ರೀರಕ್ಷ ಎಸ್.ಎಚ್. ಪೂಜಾರಿ ಕೊಣಾಜೆ ಶ್ರೀರಾಮ ಸ್ವರ ಸಂಗಮ ಕೋಟಿ ಕಣಿ ಸಜಿಪ ಮುಕುಲಿನ ಸಂಗೀತ ಸಹಕಾರಡು ಮೂಡುದು ಬತ್ತಿನ ಓ ಭಗವತಿ ಪಂಪಿನ ಭಕ್ತಿ ಸುಗಿಪುನು 1 ನವೆಂಬರ್ 27ನೇ ತಾರೀಖು ದಾನಿ ಬೈಯಗ್ 5 ಗಂಟೆಗೆ ಪೆರಿಯ ಸಾಹಿತಿ ಡಾಕ್ಟರ್ ಅಮೃತ ಸೋಮೇಶ್ವರ ಉಂಬೆರು ಶ್ರೀರಕ್ಷ ಎಸ್.ಎಚ್. ಪೂಜಾರಿ ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಮಂತರಲ್ಲೆರು. ಈ ಭಕ್ತಿ ಸುಗಿಪುನು ನಿಕುಲು ತೂಲೆ ಮಾತಿರಗ್ಲ ಪಟ್ಟಲೆ ಪಂಪಿನ ಬೀನಾಯ್ತ ದೊಟ್ಟುಗು ಬಲೆ ತುಳುವ ಮಣ್ಣಡು ಅರ್ಲೊಂದಿಪ್ಪಿನ ಸ್ವರ ಪುರ್ಪಗ್ ಬೆಳ್ಪಲತ ಪನಿ ನೀರು ಪಾರಾದ ಸ್ವರತ ಕಮ್ಮೆನದು 400 ಪಸರಾಗ ನಮ್ಮ ತುಳುವಪ್ಪೆ ಮಗನ ಬಹಳ ಅದ್ಭುತವಾಗಿ ಬಂದಿರುವುದು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಿದೆ. ನಿಮಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಅವರು
ಅಧ್ಯಕ್ಷರು ರಾಮಚೌಡಿ ಹೇಳಿದರು. ಅವರಿಗೆ ಗುಲಾಬಿ ನೀಡಿ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸ್ತಾ ಇದ್ದಾರೆ, ಸ್ವಾಗತಿಸಿದ್ದಾರೆ. ಧನ್ಯವಾದಗಳು. ಇದೀಗ ಹಾಡು ಬಿಡಿದಂತೆ ಇದು 5ನೇ ಹಾಡು. ನಮ್ಮ ಶ್ರೀರಕ್ಷಾ ಎಸ್ ಪೂಜಾರಿ ಅವರ 5ನೇ ಹಾಡು ಓ ಭಗವತಿ ಎನ್ನುವಂತಹ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಈಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಮ್ಮ ಹಿರಿಯರು ಮಾರ್ಗದರ್ಶಕರು ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರು ಬಿಡುಗಡೆ ಮಾಡಬೇಕು ಅಂತ ನಮಗೆ ಆತ್ಮೀಯವಾಗಿ ವಿನಂತಿ ಮಾಡ್ತಾರೆ. ಬರ ಜಸ್ಟ್ ಒಂಜಿ ಜಸ್ಟ್ ಕೊರ್ಲೆ ಟ್ಯೂಬ್ ಲೈಟ್ ಬಿತ್ತಿ ವಿಶೇಷವಾಗಿ ಸೋಮೇಶ್ವರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಅಮೃತ ಸೋಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎರಡು ಶುಭ ನುಡಿಗಳನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾರೆ. ಈ ದಿವಸ ಸಮಾವೇಶಗೊಂಡು ಈ ಸುಂದರವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಮತ್ತು ನಮ್ಮ ಮನೆಯವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳು, ಕಷ್ಟ ಸುಖಗಳು ಎಲ್ಲ ನಿರಂತರವಾಗಿ ಒಂದರ ಮೇಲೊಂದಾಗಿ ಜರುಗುತ್ತಾ ಇರ್ತವೆ. ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಅವರಿದ್ದರೂ ಕೂಡ ಜನ ಅಪೇಕ್ಷೆ ಪಟ್ಟು ತಮ್ಮ ಮನಸ್ಸಿಗೆ ಸಂತೋಷವನ್ನು, ಸಂಭ್ರಮವನ್ನು ಉಂಟು ಮಾಡುವಂಥ ಕೆಲವೊಂದು ಚಿಕ್ಕ ಅಥವಾ ಸ್ವಲ್ಪ ದೊಡ್ಡ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇರುವಂಥದ್ದು ಒಂದು ಆಶಾದಾಯಕವಾದ ವಿದ್ಯಮಾನ ಅಂತ ಹೇಳಬೇಕಾಗ್ತದೆ. ಹಾಗಿರುವಾಗ ನೀವುಗಳೆಲ್ಲ ಇಷ್ಟು ಅಭಿಮಾನದಿಂದ, ಪ್ರೀತಿಯಿಂದ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ
ನಮ್ಮ ಅತ್ಯಂತ ಹಾರ್ದಿಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಈ ನಮ್ಮ ಆಧುನಿಕ ಜೀವನದ ಯಾಂತ್ರಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಆದಷ್ಟು ಚೆನ್ನಾಗಿ ಬಿಂಬಿಸಲಿಕ್ಕೆ ತಂತ್ರಜ್ಞ ಮಹಾಶಯರು ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ನೋಡುವುದೇ ಒಂದು ಸಂಭ್ರಮ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ಮಹನೀಯರನ್ನು ಕೂಡ ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಥರ ನಮ್ಮಲ್ಲಿ ಅಲ್ಲಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಕೆಲವೊಂದು ಉತ್ತಮ ಕಾರ್ಯಕ್ರಮಗಳು ಜರುಗಿ ಜನಗಳು ಸೇರಿ ಹಾರ್ದಿಕವಾಗಿ ಎಲ್ಲರೂ ಸಂಭ್ರಮಿಸಿ ಸಂತೋಷಪಟ್ಟು ಹೋಗುವಂಥದ್ದು ಒಂದು ಆಶಾದಾಯಕವಾದ ವಿದ್ಯಮಾನ. ಹಾಗಾಗಿ ನಾವು ಕಾಲ ಪರಿಸ್ಥಿತಿ ಎಷ್ಟು ಕೆಡುತ್ತಾ ಹೋದರೂ ಕೂಡ ನಾವು ತೀರ ನಿರಾಶಾವಾದಿಗಳಾಗಬೇಕು ಅಂತ ಇಲ್ಲ. ಆಶಾವಾದ ಎನ್ನುವುದೇ ನಮ್ಮ ಬದುಕಿನ ಒಂದು ಆಶಾ ದೀಪ ಅಂತ ಹೇಳ್ಬೋದು. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಉಪಸ್ಥಿತರಿದ್ದು ಸ್ಪಂದಿಸಿದ ತಮ್ಮ ಉಪಸ್ಥಿತಿಯನ್ನು ನಾನು ಗೌರವಿಸುವ ಜೊತೆಗೆ ನಮಗೆ ಹಾರ್ದಿಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಮುಖ್ಯವಾಗಿ ಶ್ರೀರಕ್ಷಾ ಅವರ ಓ ಭಗವತಿ ಆ ಹಾಡನ್ನು ಬಹಳ ಭಾವಪೂರ್ಣವಾಗಿ ಜೀವಪೂರ್ಣವಾಗಿ ಹಾಡಿದ್ದಾರೆ. ಆ ಹಾಡು ಕೇಳಲಿಕ್ಕೂ ಮನಸ್ಸ ಆಸ್ವಾದಿಸಲಿಕ್ಕೂ ತುಂಬ ಹೃದಯವಾದಂತಹ ಒಂದು ಹಾಡು. ಅದನ್ನು ಹಾಡಿದ ಅವರಿಗೆ ಮತ್ತು ಈ ಸಮಾರಂಭದಲ್ಲಿ ಸಮಾವೇಶಗೊಂಡು ಸಂತೋಷದಿಂದ ಇಲ್ಲಿಗೆ ಬಂದು ಸೇರಿ ನಮ್ಮ ಜೊತೆಗಿದ್ದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಕೂಡ ಅತ್ಯಂತ ಹಾರ್ದಿಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಿಡುಗಡೆಗೊಂಡಿದೆ. ಆ ಬಿಡುಗಡೆಗೊಳಿಸುವುದರೊಂದಿಗೆ ಶುಭವನ್ನು ಹಾರೈಸಿದ ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರುವಂತಹ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ಶುಭ ನುಡಿಗಳಿಗೆ ಧನ್ಯವಾದಗಳು ತಮಗೆ. ಇದೀಗ ಅವರಿಗೆ ಒಂದು ಸಣ್ಣ ಗೌರವಾರ್ಪಣೆ ನೆನಪಿಕೊಂಡಿದ್ದಾರೆ. ಅವರ ಕುಟುಂಬಸ್ಥರು ಹರೀಶ್ ಪೂಜಾರಿ ಅವರು, ಸುರೇಖ್ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಗಳಿಗೆ ಒಂದು ಸಣ್ಣ ರೀತಿಯಲ್ಲಿ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಈಗ ಅವಳು ಕೂಡ ಒಂದು ಬಾಗ್ಲಾಟನ್ನು ಮಾಡಿದ್ರು. ಅದನ್ನು ಕೂಡ ನಮ್ಮ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದಾಳೆ. ಅದರಲ್ಲಿ ಒಂದು ತುಳು ಬರವಣಿಗೆ ಇದೆ ಇದರಲ್ಲಿ, ಓ ಭಗವತಿ ಅಂತೇಳಿ. ಧನ್ಯವಾದಗಳು. ಸ್ಥಳಾವಕಾಶ ಕಡಿಮೆ ಇದೆ. ಈ ಕೊರೋನಾ ಮಹಾಮಾರಿಯ ಹಿನ್ನೆಲೆ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ತುಂಬಾ ಹಿರಿಯರು ನಾವೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದೇವೆ. ನಾವು ಆದಷ್ಟು ಸಾಮಾಜಿಕ ಅಂತರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಶೀಘ್ರವಾಗಿ ಮುಕ್ತಾಯಗೊಳಿಸೋಣ ಎನ್ನುವ ದೃಷ್ಟಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಹೋಗೋಟಿಗೆ ಬಂದಿದ್ದಾರೆ ಜಯಂತ್ ನಡುವೆಯು. ಈಗಾಗಲೇ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಅಂತವರು ಹಿರಿಯರು ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದೇ ನಮಗೆಲ್ಲ ದೊಡ್ಡ ಹೆಮ್ಮೆ. ಅವರು
ಬಂದಿದ್ದೀರಿ. ಈ ಒಂದು ಸಣ್ಣ ಒಂದೆರಡು ಶುಭ ನುಡಿಗಳನ್ನಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ತುಂಬ ಖುಷಿ ಅಂದರೆ ಒಂದು ನಮ್ಮ ಹಿರಿಯ ಮಾರ್ಗದರ್ಶಕರಾದಂಥ ಒಂದು ಹಿರಿಯ ಸಾಹಿತ್ಯವನ್ನು ಮಾಡುವಂಥ ಅವಕಾಶ ನಮಗೆ ಇಲ್ಲಿಗೆ ತಂದಿರಿಸಿದಂಥ ಹರೀಶ್ ಅವರ ದಂಪತಿಗಳಿಗೆ ನಾನು ಪ್ರಥಮವಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಡಾಕ್ಟರ್ ಅಮೃತಸ್ವಾಮೀಶ್ವರ್ ಅಂತ ನಾವು ಪುಸ್ತಕದಲ್ಲಿ ಮತ್ತು ಬಾಕಿ ಇದರಲ್ಲಿ ನಮ್ಮ ಓದಿನ ಆ ಸಮಯದಲ್ಲಿ ನಾವು ಕೇಳಿದ ಮಾತ್ರ, ಸತತವಾಗಿ ನಾವು ಅವರಲ್ಲಿ ಮಾತಾಡಿದ್ದು, ಅವರನ್ನು ಮುಖತಃ ಭೇಟಿಯಾದ್ದು, ಅದು ಕೂಡ ಅವರ ಸಾನ್ನಿಧ್ಯದಲ್ಲಿ ಅವರ ಒಂದು ಧರ್ಮ ನೆಲದಲ್ಲಿ ನಾವು ಅವರನ್ನು ಭೇಟಿಯಾದ್ದು ನಮಗೆ ತುಂಬ ಸಂತೋಷ. ಯಾಕೆಂದರೆ ಅವತ್ತು ನಾವು ನಂಬಿರುವಂಥ ಕೋಟಿ ಚೆನ್ನಯ್ಯರ ಒಂದು ಪದ್ಯ ಎಕ್ಕಸಕ್ಕ ಮತ್ತು ಜೋರು ನಂದಿಯ ದೀಪ ಅಂತ ಒಂದು ಆ ಪದ್ಯದ ಸಾಲು ಈಗ ಸಹ ಅದು ತಮ್ಮ ಕಿವಿಯಲ್ಲಿ ಗುರುಗುಡುವಂಥ ಒಂದು ಸಂದರ್ಭ. ಎಷ್ಟೋ ವರ್ಷದ ಹಾಡು ಅದು ಈಗ ಸಹ ನಮಗೆ ಒಂದು ಕೇಳುವಂಥ ಸಂದರ್ಭ. ಎಷ್ಟೋ ಪುಸ್ತಕಗಳನ್ನು ಬರೆದಂಥ ಡಾಕ್ಟರ್ ಸಿಗಿದಂಥ ಅಮೃತಸ್ವಾಮೀಶ್ವರ ಅವರ ಒಂದು ನೆಲದಲ್ಲಿ ಇವತ್ತು ಶ್ರೀರಕ್ಷಾ ಪೂಜಾರಿ ಅವರ ಒಂದು ಸುಮಧುರ ಕಂಠದಿಂದ ಆಡಿದಂಥ 5ನೇ ಸಂಗೀತ. ಯಾಕೆಂದರೆ ಓ ಭಗವಂತಿ ನಾವು ಕೇಳುವಾಗಲೇ ನಾನು ಮೊದಲೇ ಒಂದು 3-4 ಅವರ ಒಂದು ಯೂಟ್ಯೂಬಲ್ಲಿ ನಾನು ಕೇಳಿದ್ದೇನೆ. ಕೇಳುವಾಗ ನಾನು ಹರೀಶ್ ಅವರ ಹತ್ರ ಯಾವಾಗಲೂ ಫೋನ್ ಮಾಡುವಂತ ಇತ್ತು. ತಮ್ಮ ಮಗಳು ನಮ್ಮ ಮಗಳ ಅವಳ ಒಂದು ಬಹಳ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಅದು ಮುಂದಕ್ಕೆ ಆಗಬೇಕೆಂಬ ಬಹಳ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸ ನಮ್ಮಿಂದ ಆಗಬೇಕು. ಯಾಕೆಂದ್ರೆ ಎಷ್ಟೋ ಮರೆಮಾಚಿ ಅಂದ್ರೆ ಅವರ ಪ್ರತಿಭೆಗಳು ನಮಗೆ ಗೊತ್ತಿರುವುದಿಲ್ಲ, ತಮ್ಮ ಮಕ್ಕಳ ಪ್ರತಿಭೆ ನಮಗೆ ಗೊತ್ತಿರುವುದಿಲ್ಲ. ಅಂತ ಆ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸ ನಮ್ಮಿಂದ ಆಗಬೇಕಂತ ಅದಕ್ಕೆ ನಾನು ಅವರ ತಂದೆ ಅವರ ಮಾತೃಪಿತರಿಗೆ ನಾನು ಆಭಾರಿಯಾಗಿದ್ದೇನೆ. ಏಕೆಂದರೆ ಅವಳ ಒಂದು ಸುಮಧುರದ ಸಂಗೀತವನ್ನು ಪ್ರತಿ ಜಾಲತಾಣದಲ್ಲಿ ಆಗಲಿ ಅಥವಾ ಆ ಜಾಲತಾಣದ ಮೂಲಕ ಯೂಟ್ಯೂಬ್ ಬೇರೆ ಬೇರೆ ಇದರಲ್ಲಿ ಪಸರಿಸುವಂತ ಕೆಲಸ ಒಂದು ಮಾಡುವಂತ ಕೆಲಸ ಅವರು ಮಾಡ್ತಿದ್ದಾರೆ. ಇವತ್ತು ಓ ಭಗವಂತಿ ಅನ್ನೋ ಒಂದು ಸುಮಧುರದ ಆ ಸಂಗೀತ ಇವತ್ತು ನಮ್ಮ ಹಿರಿಯರ ಅಮೃತಸ್ವಾಮೀಶ್ವರ ಕೈಯಿಂದ ಅನಾವರಣವಾಗಿದೆ. ಯಾಕೆಂದ್ರೆ ನಾವು ಈಗ ಕಾಣುವಂಥದ್ದು ಸಂಗೀತ ಪ್ರಪಂಚದಲ್ಲಿ ಅದರ ಹಿನ್ನೆಲೆ ಗಾಯಕ ನಾನು ರೇಣುಕಾ ಅವರು ಕೂಡ ಹಿನ್ನೆಲೆ ಸ್ವರ ಕೊಟ್ಟಿದ್ರು. ನಿನ್ನೆ ರಾತ್ರಿ ನಾವು 9-10 ಗಂಟೆಗೆ ಒಂದೇ ಕಡೆಯಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೆವು. ಮಾಣಿಯಲ್ಲಿ ಒಂದು ತುಳಸಿ ಪರ್ಪದ ಕಾರ್ಯಕ್ರಮದಲ್ಲಿ ಅವರು MC ಆಗಿದ್ರು. ಆವಾಗ ನಾನು ಕೇಳುವಾಗ ಇವತ್ತು ಅವರ ಸ್ವರ ಇಲ್ಲಿ ಕೇಳ್ತಿತ್ತು. ಅಂತ ಒಂದು ಕೆಲವು ನಮಗೆ ಗೊತ್ತಿಲ್ಲದಂತ ಆ ಒಂದು ಕೆಲಸ ಈಗ ಆಗ್ತಾ ಉಂಟು. ರಕ್ಷಾ, ನಿನ್ನ ಆ ಪ್ರತಿಭೆಯನ್ನು ನಿನ್ನ ಆತ್ಮ ಶ್ರದ್ಧೆಯಿಂದ ಆತ್ಮವಿಶ್ವಾಸದಿಂದ ನಾನು ಒಳ್ಳೆ ಸಂಗೀತಕಾರನಾಗಿ ಆ ಇಡೀ ಒಂದು ರಾಜ್ಯ ಮಟ್ಟದಲ್ಲಿ ಮೆರುಗಿ ತನ್ನ ಆ ಪ್ರತಿಭೆಯನ್ನು ತೋರಿಸುವಂತ ಕೆಲಸ ಅದು ನಿನ್ನ ಕೈಯಲ್ಲಿ ಆಗ್ಬೇಕು. ಯಾಕಂದ್ರೆ ನಿನ್ನ ಗುರಿ ಇನ್ನು ಮುಂದಕ್ಕೆ ಆಗುವಂಥದ್ದು ಈಗ ನಿನ್ನ ಬಹಳ ಇದರಲ್ಲಿ ಆಗ್ತದೆ, ಇನ್ನು ಮುಂದಕ್ಕೆ ಆಗುವಂಥದ್ದು. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ನಿಮಗೆ ಸದಾ ಇರ್ತದೆ. ನಮ್ಮೆಲ್ಲರ ಒಂದು ಸಾಕರ ಕೊಡುಗಳ ಕೂಡ ಯಾವಾಗಲೂ ಇದ್ದೇ ಇರ್ತದೆ. ಇನ್ನು ಯಾವಾಗ ಏನು ಎಲ್ಲಿ ಏತು ಬೇಕಾ ಅಂತ ಇದು ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ನನಗೆ ತುಂಬ ಖುಷಿ. ಯಾಕೆಂದ್ರೆ ನಮ್ಮ ಮಕ್ಕಳು ಇಂಥ ಯಾವಾಗ ಹೂವು ಅರಳ್ತದ ಆ ಅರಳುವಾಗಲೇ ನಾವು ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಮುಂದಕ್ಕೆ ಬರುವಂತ ಇದಾಗ್ತದೆ. ಅಂತ ಕೆಲಸ ನೀನು ಮಾಡಬೇಕು. ನೀನು ಮುಂದಕ್ಕೆ ನಾನು ಓ ಭಗವತಿ ಅಂತ ಒಂದು ನಿನ್ನ ಹಾಡು ಕೇಳುವಾಗಲೇ ನನಗೆ ನೆನಪು ಬಂತು. ಗೆಜ್ಜಿಗೆ ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನನ್ನ ಗೆದ್ದಿನ ಆ ತಾಯಿ ದೇವಿದಿತ್ಯ ಆ ಪದ್ಯವನ್ನು ಕೂಡ ನಿನ್ನ ಒಂದು ಬಾಯಿಂದ ಆಡಿಸ್ಬೇಕು, ಅಲ್ಲೇ ಆಡಿಸ್ಬೇಕು ಕೂಡ ನನಗೆ ಬಂತು. ಅಂತ ಆ ಒಂದು ಪದ್ಯದ 5 ಸಾಲುಗಳನ್ನು ಕೂಡ ತಮ್ಮ ಹಿರಿಯರಲ್ಲಿ ಅವರ ರಚನೆ ಮೂಲಕನೇ ಬರೆದು ಅದಕ್ಕೆ ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ. ಹರೀಶನ್ನ ಅದಕ್ಕೆ ಅಂತ ಒಂದು ಕೆಲಸ ಮಾಡಿ ನಿಮ್ಮ ಆ ಪ್ರತಿಭೆ ಆಗುವಂಥದ್ದು ನೀನು ನಂಬಿರುವಂತಹ ದೇವರ ಅನುಗ್ರಹ ಇರಲಿ. ತಾಯಿ ಕೋಟಿ ಚೆನ್ನಯ್ಯರ ದೇವಿ ವೈದ್ಯ ಬ್ರಹ್ಮಸಿಂಹಾರ ಗುರುಸ್ವಾಮಿಯವರ ಅನುಗ್ರಹ ಸದಾ ನಿನ್ನ ಮೇಲೆ ಇರಲಿ ಅಂತ ಹೇಳುತ್ತಾ, ಇವತ್ತು ಡಾಕ್ಟರ್ ಅಮೃತಸ್ವಾಮೀಶ್ವರದ ಒಂದು ನೆಲಕ್ಕೆ ನಮಗೆ ಕೂಡ ಒಂದು ತುಂಬ
ಸಂತೋಷ ಅಲ್ಲ ಸುವರ್ಣವರೇ, ಬಂದು ಅವರ ಒಂದರಲ್ಲಿ ನಾವು ಬರುವಾಗಲೇ ಅವರ ಪುಸ್ತಕ ಎಲ್ಲ ನೋಡಿದೆವು. ನನ್ನ ಮಗ ಕೂಡ ಬಂದಿದ್ದಾನೆ, ಅವ ಡಾಕ್ಟರ್ ಓದ್ತಾ ಇದ್ದಾನೆ, ಅವನನ್ನು ಸಹ ಕರ್ಕೊಂಡು ಬಂದಿದ್ದೇನೆ, ಅವನಲ್ಲಿ ತೋರಿಸಿದ್ದೇನೆ. ನಿನಗೆ ಗೊತ್ತಾ ಡಾಕ್ಟರ್ ಅಮೃತ್ ಸೋಮೇಶ್ ಅವರ ಪರಿಚಯ ಗೊತ್ತಾ ಅಂತ. ಅಲ್ಲ, ನಾವು ಪುಸ್ತಕದಲ್ಲಿ ಹೆಸರು ಮಾತ್ರ ಕೇಳಿದ್ದೇವೆ ಅಷ್ಟೇ, ನೋಡಲಿಲ್ಲ ಅಂತ ಹೇಳ್ತಾನೆ. ಅಂಥ ಒಂದು ವಿದ್ವಾಂಸರ ನೆಲದಲ್ಲಿ ಆಗುವಂಥದ್ದು ನಿನಗೆ ಯಾವಾಗಲೂ ಸದಾ ನಿನ್ನ ತಲೆ ಮೇಲೆ ಅವರ ಕೈ ಇದ್ದೇ ಇರ್ತದೆ. ಆಗಲಿ ನಿನ್ನ ಒಂದು ಯಶಸ್ಸು, ನಿನ್ನ ಪ್ರತಿಭೆ ಇನ್ನೂ ಕೂಡ ಯಶಸ್ಸಿನ ಉತ್ತುಂಗ ಏರಲಿ ಅಂತ ಹೇಳುತ್ತಾ ಒಂದು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಒಂದು ಹೇಳುತ್ತಾ ಮಾತನ್ನು ಮುಗಿಸ್ತೇನೆ. ನಿಮಗೆ ಧನ್ಯವಾದಗಳು. ನಮ್ಮೊಂದಿಗೆ KT ಸುವರ್ಣ ಇದ್ದಾರೆ. ಅವರದೆಷ್ಟೋ ಪ್ರತಿಭೆಗಳನ್ನು, ಶ್ರೀರಕ್ಷಣಾ ಮಾತ್ರ ಅಲ್ಲ, ಅದೆಷ್ಟೋ ಪ್ರತಿಭೆಗಳನ್ನ ಕೇವಲ ಶೈಕ್ಷಣಿಕ ಸಾಂಸ್ಕೃತಿಕ ಅಲ್ಲ, ಅವರು ಸಾಮಾಜಿಕವಾಗಿ ಕೂಡ ಧಾರ್ಮಿಕವಾಗಿ ಕೂಡ ಹಲವಾರು ಸಂಘಟನೆಗಳಲ್ಲಿ ಇಟ್ಟುಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದವರು. ಕಿರಣೆ ಪದ್ಯ ಶ್ರೀರಕ್ಷ ಪೂಜಾರಿ ಅವರ ಪದ್ಯ ಸಂಪೂರ್ಣವಾಗಿ ಪ್ರಾಯೋಜಕತ್ವವನ್ನು ಕೂಡ KT ಸುವರ್ಣರು ನೀಡಿ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ KT ಸುವರ್ಣರನ್ನ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವಳೀಗ ಒಂದು ಶಾಲೆಗೆ ಹೋಗ್ತಾರೆ. ಆ ಶಾಲೆಯ ಮುಖ್ಯೋಪಾಧ್ಯಾಯನಿ ಪ್ರಿಯಾ ಅವರು ನಮ್ಮೊಂದಿಗಿದ್ದಾರೆ. ಅವರ ಪ್ರೋತ್ಸಾಹ, ಮಾರ್ಗದರ್ಶನ, ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಶಾಲೆಗೆ ಮಕ್ಕಳು ಏನಾದ್ರೂ ಕೂಡ ಆಗ್ಬೋದು ಮುಂದಕ್ಕೆ. ಅದರಲ್ಲಿ ಪ್ರಮುಖ ಪಾತ್ರಧಾರಿಗಳು ಪ್ರಿಯಾ ಮೇಡಮ್. ಅವರ ಪ್ರೋತ್ಸಾಹ ಖಂಡಿತ ಇದೆ. ಮುಖ್ಯ ಅತಿಥಿಗಳಲ್ಲಿ ಇವರು ಒಂದೆರಡು ಶುಭ ನುಡಿಗಳು. ನಾನು ಇದೇ ಊರಿನವಳು, ಅಂದ್ರೆ ಕೋಟೆಕಾರಲ್ಲಿ. ಇವರು ಸರ್ ಅಡ್ಕದಲ್ಲಿದ್ರು. ಅಡ್ಕ ಬಿಟ್ಟು ಬಂದ ಮೇಲೆ ನಾನು ನೋಡ್ಲಿಲ್ಲ. ಇಷ್ಟು ವರ್ಷ ಆಲೋಚನೆ ಮಾಡ್ತಾ ಇದ್ದೇನೆ ಅವರದಲ್ಲಿ ಆದ್ರೂ ಫೋಟೋ ಸಿಗುವಾಗ. ಈಗ ನೋಡಿ ಬಹಳ ಖುಷಿ ಆಯ್ತು ಸರ್ ಅನ್ನು, ಮೇಡಮ್ ಅನ್ನು ಸಹ ಅಲ್ಲಿ ಮನೆ ಎದುರಲ್ಲಿ ಒಮ್ಮೆ ಎಣಿಕ್ಲಿಕ್ಕೆ ಉಂಟು, ಆಚೆಯಿಂದ ಹೋಗುವಾಗ ಸರ್ ಇದ್ದಾರ ಅಂತ. ಪರಿಚಯಸ್ಥ ಕುಟುಂಬ ಸರ್ ದಿವ್ಯ ಹಸ್ತದಿಂದ ಅವರ ಆಶೀರ್ವಾದದೊಂದಿಗೆ ನನ್ನ ವಿದ್ಯಾರ್ಥಿನಿಯಾದ ಕುಮಾರಿ ಶ್ರೀರಕ್ಷಾ SH ಪೂಜಾರಿ ಅವರ ಈ ಧ್ವನಿ ಸುರುಳಿ ಬಿಡುಗಡೆ ಆಯಿತು. ಅದಕ್ಕೆ ನಾನು ಒಂದು ಸಾಕ್ಷಿಯಾದೆ. ಅದು ಬಹಳ ಸಂತೋಷದ ವಿಷಯ. ಹರೀಶ್ ಅವರು ತುಂಬಾ ಹೇಳಿದ್ರು ಬರಲೇಬೇಕು ಅಂತ. ಅದು ನಾನು ನೆನೆಸಿದೆ, ಸೋಮೇಶ್ವರ್ ಅವರ ಮನೆಗೆ ಹೋಗ್ತಾ ಇದ್ದೇನೆಲ್ಲ ಬರಲೇಬೇಕು ಅಂತ ಬಂದಿದ್ದೇನೆ. ಶ್ರೀರಕ್ಷಣ ಪರವಾಗಿ ಹೇಳುವುದಾದ್ರೆ ಎಲ್ಲದರಲ್ಲೂ ಒಂದು, ಆಟದಲ್ಲೂ, ನೃತ್ಯದಲ್ಲೂ, ಮ್ಯೂಸಿಕ್ ಕಲಿಯೋದ್ರಲ್ಲೂ ಒಂದು. ಕೊಟ್ಟ ಕೆಲಸ ಅವಳಿಗೆ ಆಗದಿದ್ರೆ ಕೂಡಲೇ ನನಗೆ ಮೆಸೇಜ್ ಬರ್ತದೆ, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ನಾನು 4 ದಿವಸದಲ್ಲಿ ಮಾಡಿ ಕೊಡ್ತೇನೆ. ಅವಳಿಗೆಲ್ಲವೂ ನಾವು ಕೊಟ್ಟಿದ್ದೇವೆ, ಆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಅಂದರೆ ಅವಳಷ್ಟು ಪರ್ಫೆಕ್ಟ್ ಅವಳ ಸ್ಟಡೀಸಲ್ಲಿ. ಅದೊಂದು ನಾವಿದೆ ಹೇಳಬೇಕು. ಸರ್ ನಾ ಒಂದೇ ಹೆಚ್ಚು ಹೇಳೋದಿಲ್ಲ, ನಾನು ಭಯ ಆಗ್ತದೆ. ಕನ್ನಡದ ಮೀಡಿಯಂ ಕಲ್ತದಾದ್ರೂ ಸ್ವಲ್ಪ ಗ್ಯಾಪ್. ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿಯಾಗಿದ್ದೇನೆ. ಒಳ್ಳೆ ಪದಗಳು ಬರ್ತಾ ಇಲ್ಲ. ಶ್ರೀರಕ್ಷಣೆಗೆ ಇನ್ನು ಮುಂದಕ್ಕೆ ಅವಕಾಶಗಳ ಬಾಗಿಲು ತೆರೆಯಲಿ ಮತ್ತು ಅದಕ್ಕೆ ಬೇಕಾದ ಇದು ಒಂದು 2 ಹೆಜ್ಜೆ ಮುಂದೆ ಇಟ್ಟಿದ್ಯಾ. ಮಹಾ ಸಾಧನೆಗೆ ಬೇಕಾದ ಎಲ್ಲ ಪರಿಶ್ರಮವನ್ನು ನೀನು ಮಾಡು, ಇದನ್ನು ಕೈ ಬಿಡಬೇಡ. ಅದರೊಟ್ಟಿಗೆ ವಿದ್ಯಾದೇವತೆಯನ್ನು ಅದೇ ತರ ಮುಂದೆ ಕೊಂಡೋಗ್ಬೇಕು, ಬದುಕಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ಕರೆದು ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಶ್ರೀರಕ್ಷಣಾ ಹೆತ್ತವರಿಗೆ ಸಂಪೂರ್ಣ ಸಹಕಾರ ನೀಡಿದ್ರಿ, ನಿಮಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಂಡು ಹಿರಿಯರು KT ಸುವರ್ಣರು ಒಂದೆರಡು ಶುಭ ನುಡಿಗಳು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಆರಾಧ್ಯ ದೇವರಂಜನ ಗ್ರಾಮದ ಸೋಮನಾಥ ದೇವರನ್ನು ಪ್ರಾರ್ಥನೆ ಮಂತೊಂದು ಈ ಭಾಗದ ಮಾತ ದೇವರನ್ನು ಕೊರಗಜ್ಜನ ಮಾತ ಪ್ರಾರ್ಥನೆ ಮಂತೊಂದು ಅಂಜನೆ ಹಿರಿಯರನ್ನ ಅಮೃತ ಸೋಮೇಶ್ವರ ದಾಂಪತ್ಯಗಳಿಗೆ ಪಾದಗೂ ಅಡ್ಡಪೂರೊಂದು ಇನಿ ಶ್ರೀರಕ್ಷ ಆ ಬಾಲ್ಯದ 5ನೇ ಪದ್ಯ ಬಿಡುಗಡೆ ಆತಂಡೆ ಯಾನ್ ಬಣ್ಣಕ್ಕೊಂದು ದೂರ ಹೊಡಿತೆ ಅಣ್ಣ ಬರೋಡೆ ಪಂಪಣ ಉದ್ದೇಶಗಳು ಬತ್ತೆ ಯಾನ್ ಲೇಟ್ ಆದ ಬರ್ತನೆಗೆ ನಿಕಡೆ ಮಾತಕ್ಕೆ ಸಭೆಕೋರೊಂದು ಇಳಿತ ಮಾತು ಅತಿಥಿಗಳು ಇಂಗ್ಲ ಗೆಜ್ಜೆಗಿರ್ದ ಅಧ್ಯಕ್ಷರು ಅಂಚನೆ ಮಾತ ಅತಿಥಿಗಳು ಅಂಜನೆ ಅಮೃತ ಸೋಮೇಶ್ವರ್ ಇಲ್ಲಿ ನಮ್ಮ ಮಾತ ಹಿರಿಯರು ನಂದು ಪಣ್ಯರೇ ಮಗದ ಇಡೀ ಕರ್ನಾಟಕ ಓಲು ಪೋಂಡಲ ಓ ಅಮೃತ ಸೋಮೇಶ್ವರ್ ನಿಕ್ಲ ಊರುದಾರ ಪಂಪಣ ಆ ಹೆಮ್ಮೆ ನಂಗೆ ಉಂಡು. ಅಂಚಿಂತನ ಅಮೃತ ಸೋಮೇಶ್ವರನ ಆರ್ನ ಒಂಜಿ ಕೈಟ್ ಆರ್ನ ಒಂಜಿ ಆಶೀರ್ವಾದೋಡು ಈಗ 5ನೇ ಪದ್ಯ ಬಿಡುಗಡೆ ಆತನದು ಪಣ್ಯರ ಭಾರಿ ಸಂತೋಷ. ಶ್ರೀರಕ್ಷಾ ಅಲ್ಲಿ ಇತ್ತೀಚೆಗೆ ಕೆಲವೇ ದಿನಟ್ಟು ಅಲ್ನ ಸ್ವರ ಅಲ್ನ ಪದ್ಯ ಕೆಲವು ಜನ ಕೇನಂದನಗಳು ಕೇಳಿದ ಆಶ್ಚರ್ಯ ಆಗ್ತೇನೆ. ದಯಮಾಡ
ರಕ್ಷ ಪದ್ಯ ಪನ್ಪಲ್ಲಿಗೆ ಪಣ್ಪಣದ ಎಷ್ಟು ಪಣ್ಣಿ ಬೆಟ್ಟಿಗೆ ಕೆಲವು ಜನ ಆದಿಪೇಟೆ ಪನ್ಪಲ್ ಆಂಡ ಅಲ್ನ ಪದ್ಯ ಕೆಲವು ಕೇಳಿದೆ ಮಸ್ತ್ ಜನಕ್ಕೂ ಆಡಿಗೆ ತಟಸಾದ ಬಾರಿ ಬಾರಿ ಖುಷಿ ಆತ ನಂಚಿನ ಸಂದರ್ಭ ನಮ್ಮ ಮಾತ ಮಿತ್ರರಿಗೆ ಬಾರಿ ಖುಷಿ ಆತ ಬಂಡ ಅಪ್ಪಮ್ಮನ ಆ ಒಂಜಿ ಆಲೆಗೆ ಒಂಜಿ ಆಶೀರ್ವಾದ ಬೊಕ್ಕ ಅಕ್ಕಲ್ನ ಆ ಒಂಜಿ ಡೈರೆಕ್ಷನ್ ಅಂಚನೆ ಟೀಚರ್ ಪಂಡೇರಿ ಅಲ್ಲಿ ಪ್ರತಿ ಒಂಜೆಲ್ಲ ಅಲ್ನ ಪ್ರಯತ್ನೋಡು ಎಡ್ಡೆ ನೆಟ್ಟು ಉಳ್ಳಲ್ಲ ಪಡೆದು ಎಡ್ಡೆ ಪ್ರಯತ್ನೋಡು ಉಳ್ಳಲ್ಲ ಮೇನ್ ಗೋಡನೆ ಪ್ರಯತ್ನ ದೇವರ ಆಶೀರ್ವಾದದೊಟ್ಟಿಗೆ ಆ ಪ್ರಯತ್ನ ಪಡು ಇನ್ನಿ ನಮ್ಮ ಹಿರಿಯರ ಅಮೃತ ಸೋಮೇಶ್ವರ್ ಆರ್ನ ಸ್ವಂತ 6 ಇಂಚ ಇನ್ನಿ ರಾಷ್ಟ್ರ ಮಟ್ಟಗೂ ಪೂದು ಪುದರ್ ಮಾಡ್ತಾರ ಅಂಚನೆ ಆರ್ನ ಆಶೀರ್ವಾದ ನಿಧಿ ಪಾಡು ಈಲ ರಾಜ್ಯತ್ ರಾಷ್ಟ್ರ ಮಟ್ಟದ ನಿನ್ನ ಪುದರ್ ಹೋವಾಡು ನಿನ್ನ ಆ ಒಂಜಿ ಕೀರ್ತಿ ಮಿತ್ತು ಬೆಲಗಾಡು ಮಾತ ಸಮಾಜಗಳ ಈ ಒಂಜಿ ಬೆಲಗದ ಬಲ ಅಂತ ಪಣ್ಪಣ ಆ ದೇವರಡಲ ಮಾತ ದೇವರಡಲ ಯಾನು ನಟ್ಟೊಂದು ನೀಕು ದೇವರ ಎಡ್ಡೆ ಮಲ್ಪಡದು ಎನ್ನೊಂಜಿ ಪಾತ್ರ ಮುಗಿದು ದೇವರ ಎಡ್ಡೆ ಮಲ್ಪಡ ಆಶೀರ್ವಾದ ರೇಣುಕ ತನೀರು ಇವರು ಸರ್ ಎಣ್ಣೆ ಕಾರ್ಯ ನಿಮಿತ್ತ ನಮ್ಮನ್ನು ಬಿಟ್ಟು ತರಲಿದ್ದಾರೆ. ಶ್ರೀ ಜಯಂತ್ ನಡುವೇಳು ಮತ್ತು ಹರೀಶ್ ಕೆ ಪೂಜಾರಿಯವರು ನಮಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸಿದರು. ಉಳುಮೆ ಪಂಪಿನ ಮೂಕಿದಿಲ್ಲದ ಕುಬಲಡಿಟ್ಟು ಗೇನದ ಚಾವಡಿಡು ಮಿತ್ತರ್ನದ ಮನೆಟ್ಟು ಓಲಗಾಯನಂಚಿನ ಗೇನದ ತುಡರು ಸಾಹಿತಿ ಹಿರಿಯರಾಯನಂಚಿನ ಡಾಕ್ಟರ್ ಅಮೃತ ಸೋಮೇಶ್ವರ ಬೆರಿ ಬಗ್ಗಾಯೆ ತರೆ ತಗ್ಗಾಯೇರ್ನ ಪುಣ್ಯಪಾದಗು ಅಂಚನೆ ಈ ಚಾವಡಿತನ ಮಾತ ಬಿನ್ನೆರೆನೆ ಒಂಜೆ ಪಾತೆಡ್ ಎತ್ತುಕೊಂಡಾಡೊಂದಲ್ಲ ಮಲ್ಲಿಗೆ ದೊಟ್ಟಿಗೆ ಬಾರದ ಬಲ್ಲೆಲ್ಲ ದೇವರ ಮುಡಿಸಿರಂಡಿಗೆ ಅಂಚಾಂಡು ಇನಿ ಮಲ್ಲಿಗೆದ ಕಮ್ಮಿನ ದೊಟ್ಟಿಗೆ ಬಾರದ ಬಲ್ಲಿ ಇಂಚ ದೇವರ ಮುಡಿ ಸೇರಣ ಆ ಸೌಭಾಗ್ಯ ಇಂಚ ವರ್ಧನ ಅಂಚನೆ ಇಂಕ್ಲ ಒಂಜಿ ಯೋಗನ ಭಾಗ್ಯ ನಾಂದು ಪನೊಲಿ ಪುದರಕ್ಕೆ ಏನೊಂದು ಆದ ಬರಿತಿನ ಬರವನ್ನು ಓದೊಂದು ಆದ ಬರಿತಿನ ಬರುವುದ ಪದ ಸಾಲನಿಕೆ ನಿಂತನಕಲು ಇನಿ ಅವನ್ಜಿ ಕೇನದ ಒಂಜಿ ಕುಬಲಡಿಗೆ ಬಂದು ಸೇರಿದ ಪಂಡಡ ಎನ್ನ ಭಾಗ್ಯ ಅಂದೆ ಪನೊಲಿ ಪಂಡ ಸಾಮಾಜಿಕ ಜಾಲತಾಣಡು ಪರದಿದ ಪಿದಾವು ಇತ್ತನಂಚಿನ ವೇತೋ ಪ್ರತಿಭೆಲೆನು ಅಕ್ಲ ಬಗಿಟ್ಟು ಬರೆದು ನಾನು ಜನಕ್ಕೆ ತೆರಿಪಾವಡು ಪನ್ಪಿನ ಅಂಗಲ್ಪು ಎನ್ನವು ದಯಪಂಡ ಯಾಲ್ಲ ಒಂಜಿ ಕಾಲಡು ಪರದಿದ ಪಿರವು ಒರಿದಿದ್ದೆ ಎನ್ನಂಚನೆ ಬಾಕಿದ ಜೋಕಲ್ ಆಯರ ಬಲ್ಲಿ ಪನ್ಪುನಂಚ ಮಲ್ಲ ಆಸೆಯನ್ನ ಅಂಚಾದಿಪ್ಪುನಗ ಶ್ರೀರಕ್ಷ ಎಸ್ ಪೂಜಾರಿ ಬೇರ್ನ ಬಗ್ಗೆ ಬರೆಯುಡು ಪನ್ಪಿನ ಒಂಜಿ ಲೆಪ್ಪು ಬನ್ನಗ ಸಂತೋಷಡು ಒತ್ತೊಂಡೆ ಆವಿಯನ್ನು ಬರೆದು ಕೊಡ್ಪೇನೆ ಬರಿಪಿನಿ ಪಂಡ ನಮ್ಮ ಬೇತೆ ಬೇತೆ ಕ್ಷೇತ್ರ ನಕಲ ಬಗ್ಗೆ ಬರೆದಿತ್ತ ನೃತ್ಯ ಕ್ಷೇತ್ರ ಇಪ್ಪಡು ಬರವು ಅತನ ಡ್ರಾಯಿಂಗ್ ಇಂಚಿನ ಬೇತೆ ಬೇತೆ ಕ್ಷೇತ್ರ ನಕಲ ಬಗ್ಗೆ ಬರವು ಬರೆದಿತ್ತ ಅಂಡ್ ಶ್ರೀರಕ್ಷ ಪೂಜಾರಿನ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಾಗ ಎಂಕೆ ಆಶ್ಚರ್ಯ ಆಡಿದ್ರು ಈತೆಯಲ್ಲಿ ಪೊಣ್ಣು ಮಗಲು ಈ ತೊಂಜಿ ಕ್ಷೇತ್ರ ಅವು ಎಂಚಾಲ ಸಮಯನ ಹೊಂದಾಣಿಕೆ ಮಂತೊಂದು ಪೋಪಲ್ ಎಂದು ದಯಪಂಡ ಇಂಕ್ಲ ಒಂಜಿ ಬರವು ಬೊಕ್ಕ ಹಿನ್ನೆಲೆ ಸ್ವರ ಕೊರ್ಪುನಗನೆ ಇಂಕ್ಲೆಗೆ ಟೈಮ್ ಇಪ್ಪುಜಿ ಇನ್ನೊಂದೊಂದ್ಸಲ ಅನಿಸುಂಡು ಆಂಡಲ ಡ್ರಾಯಿಂಗ್ ಇಪ್ಪಡು ಬಾಟಲ್ ಆರ್ಟ್ ಸ್ಕೌಟ್ಸ್ ಗೈಡ್ಸ್ ಮಾತ್ರ ಇಟ್ಲ ಒಂಜಿ ಈ ರೀತಿದ ಒಂಜಿ ಸಾಧನೆ ಮನ್ಪರೆ ಎಂಚ ಸಾಧ್ಯ ಇಂಕ್ಲ ಒಂಜಿ ತರ ಆಶ್ಚರ್ಯ ಆಂಡ್ ಆ ಬರವನ್ನು ಬರೆದು 400 ಜನಕ್ಲೆಗೂ ಮುಟ್ಟಾನಾಗ 5 ಬುಕ್ಕ ಅವು ಬೇತೆ ಬೇತೆ ಒಂಜಿ ಚಾವಡಿಡು ಅಲ್ಲಿಗೆ ಲೆತ್ತದು ಅಲ್ಲಿಗೆ ಮಾನವರಿಗೆ ಮನ್ಪುನಗೆ ಕಣ್ಣು ತಿಂಚಿದು ಬರೋದಿತ್ತು ಯಾನೊಂಜಿ ಈ ಶ್ರೀರಕ್ಷ ಪೂಜಾರಿನ ಬಗ್ಗೆ ಬರೆದು ಅವು 4 ಜನಕ್ಕೆ ಮುಟ್ಟುದು ಇನಿ ಅಲ್ಲಿ ಒಂಜಿ ಮಾನವರಿಗಿದ ಮನೆಟು ಕುಲ್ಲದಲ್ಲಿ ತಮ್ಮನ ಬಲ್ಮನ ಮಂತಿರಂದು ಬಂಡದು ಎನ್ನ ಉಡಲ ತಿಂಜಿದಿತ್ತದು ಅಂಚಾದಿ ಪುನಗ ಕೆಲವೊಂದ್ಸಲ ಎಂಕ ಅನಿಸಿನುಂಡು ನಮ್ಮ ಪುದರನ್ನು ನಮ್ಮದೇ ನನ್ನೂರಿಗೆ ಪನೊಂದು ಬರ್ಪನ ಅವಶ್ಯಕತೆ ಇಜ್ಜಿ ನಮ್ಮ ಪತ್ತು ಪಜ್ಜೆ ದುಂಬು ಪೋನಗ ನಮ್ಮ ಏರನ್ನು ಒಂಜಿ ಪಜ್ಜ ದುಂಬುಕೊನ ಪಾಕಲೆ ನಮ್ಮ ಪುದರನ್ನು ದುಂಬುಕೊನ ಪರ್ಪಂಪನೆಗೊಂದೇ ಸಾಕ್ಷಿ ಇನಿ ಈ ಚಾವಡಿಗೆ ಬರ್ಪುನಂಚಿನ ಒಂಜಿ ಭಾಗ್ಯ ಎಂಕ್ ಇತ್ತದ ಇಜ್ಜದಿಪ್ಪು ಆಂಡ ಶ್ರೀರಕ್ಷ ಪೂಜಾರಿನ ಒಂಜಿ ಬರವು ಅರೆಗು ಬರೆತಿನ ಎನ್ನ ಬರವರ್ದಾದ ಇನಿ ಆರೆನ ನಿಡಗೆಲ್ಲ ತೊಂದು ಬದಲೆತ್ತೇರ ಬಂದಿನ ಜ್ಞಾನ ಮಸ್ತ್ ಪೆರ್ಮೆ ಪಡ್ತಾರೆ ಅಂಚಿನ ಒಂಜಿ ಭಾಗ್ಯ ಎಂಕ್ ತಿಕ್ಕಂಡು ಐಕ್ಯ ಏನ್ ಬಂತನು ನಮ್ಮ ಪುದರ್ನ ನಮ್ಮದೇ ಮಾತೆರೆಗಳ ಪನೊಂದು ಬರೋಡು ದಿಜ್ಜಿ ನಮ್ಮ ಏರಗ ಒಂಜಿ ಬೆರಿ ತಾಂಗಾದಿಪ್ಪ ಕೈ ತಾಂಗಾದಿಪ್ಪ ಅಕ್ಕಲೆ ನಮ್ಮನ್ನು ಒಡೆಗೋ ಒಂಜಿಲೆ ತೊಂದು ಪೋಪೇರು ನಮ್ಮ ಪುದರ್ ಅಂಚಾದ ಪ್ರೊಮೋಟ್ ಲಂಚನೆನ ಸ್ವರ ಬೋರ್ಡು ಪಂಡದು ಕೇಂದ್ರದು ಅಯ್ನ ಕೇಂದ್ರ ಮಸ್ತ್ ಜನಕ್ಕೆ ಇನ್ನು ರೇಣುಕ ಕಣಿಯೂರು ಏರನ್ನು ಪಂಡದು ಅಂತ ಜನಕ್ಕೆ ಗೊತ್ತಾದಿಪ್ಪು ಯಾನ್ ಎನ್ನೋನ್ವೆ ಅಂಚನೆ ಬೇಕು ಮಾತ ಇಂಕ್ ಬೆರಿ ಬೆಲ್ಲ ಕೊರ್ನ ಅಂಚನ ಹರೀಶಣ್ಣ ಇರಿಗೆ ಮಸ್ತ್ ಸೊಲ್ಮೆಲೆನೆ ಸಂದಾಯ್ತ ಮಂತೊಂದುಲ್ಲೆ ನನ್ನ ದುಂಬುಗುಲ
ಶ್ರೀರಕ್ಷ ಪೂಜಾರಿ ಎಂಬುದು ನನ್ನಲಾತ್ ಪದ್ಯಗಳನ್ನು ಪಂಡದು ಈ ತುಳುನಾಡದ ಕೀರ್ತಿನ ನಾಲೂರು ಪಸರಾವಡು ಎಂಚ ಹಿರಿಯರನ್ನ ಅಮೃತ ಸೋಮೇಶ್ವರ ಪಂಪಿನ ಪುದರನ ರಾಷ್ಟ್ರ ಮಟ್ಟದ ಒಂಜಿ ಮಿತ್ತರ್ಮೆಡ್ ಮಿತ್ತು ಕೊನೆಯ ರಂಚನೆ ಶ್ರೀರಕ್ಷ ಎಚ್ ಪೂಜಾರಿ ಈರ್ಲ ಈ ತುಳುನಾಡದ ಪುದರನ ನಾಲೂರು ಮಲ್ಲಿ ಪಸರೆ ಸಾಲೆಯನ್ನು ಪಂಡದು ದೇವರಿಡಕ್ಕೆ ನಾನು ಪರಿಚಯಿಸಿದವರೇ ಅವರು ಅಂತಲೇ ಹೇಳಿಕೊಳ್ತಾರೆ. ನಿಮಗೆ ತುಂಬ ಧನ್ಯವಾದಗಳು. ಅದೆಷ್ಟೋ ಪ್ರತಿಭೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯಿಸಿದಿರಿ. ನಿಮಗೆ ನಮ್ಮ ನಮಸ್ಕಾರ, ಧನ್ಯವಾದಗಳು. ಇದೀಗ ರವಿಕೊಂಡನ್ರವರು ಮುಖ್ಯ ಅತಿಥಿಗಳು, ನಮ್ಮ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು. ಒಂದೆರಡು ಶಿವಬಂಧ ಅಮೃತ ಸೋಮೇಶ್ವರನ ಪಾದಗಡ್ಡೆ ಬರುವಂಥ ಸೇವಿಂಚಿನ ಮಾತ ಗಣ್ಯರ ಉಪಸ್ಥಿತಿಗೆ ಇಂಕಿ ಇನಿ ಅಮೃತ ಸೋಮೇಶ್ವರನ ಇಲ್ಲಾಡು ಬರ್ತದೆ ಈ ಒಂದು ಕಾರ್ಯಕ್ರಮ ಭಾಗವಹಿಸುವಂಚಿ ಅವಕಾಶ ಅಂತ ಕೊಡ್ತಾರೆ. ಮಸ್ತ್ ಖುಷಿಯಾದ ಟೀಚರ್ ಬಂದ್ಲಕನೇ ಕೋಟೆಕಾರ್ ಬಿಡ್ದು ಸೋಮೇಶ್ವರ ಬರ್ತಾಗ ರೆಮಿಸೋದು ಫಸ್ಟ್ ಟೈಮ್ ತೋತನ ದಯಪಂದ ಯಾನೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಒಂದು ಅಧಿಕಾರಿ ಅದಿದ್ದು ಕರಿನ ಒಂದು 4 ವರ್ಷದ ಪಕ್ಕ ಇಂಕಲಾಗ ತೊಂದರೆ ಆಫೀಸರ್ ಕೇನೊಂದು ಮಾಹಿತಿಗೆ ಏನೋದಪ್ಪನಾಗ ಇಲ್ಲಿ ಕೊರಿಯರ ವ್ಯಕ್ತಿಗಳು ಏರು ಬಂದಾಗ ಸುರುಟು ಕೊಡ್ತಿನ ಪದರೆ ಅಮೃತ ಸೋಮೇಶ್ವರ ಬತ್ತಾಕ ಒಂದು ಪದರೆ ಅಲ್ಪ ಹೋದು ಸೋಮೇಶ್ವರಕ್ಕೆ ಸೇರಿದಾಗ ಮತ್ತೆ ಬೇಜಾರು ಅಂತ ಒಂದ್ಸಾರಿ ಈಗ ಮಸ್ತ್ ಬೇಜಾರು ನನಗೆ ಪೂಜಾ ಒಂದು ಪೂರ್ಣ ಕಣಿತ ಅಂದೊಂದು ಕಾರ್ಯಕ್ರಮ ಭಾಗವಹಿಸಿನ ವಿಶ್ವಾಸ ಕೊಡ್ತಾರೆ. ಅಲ್ಲ ಸುರುತ ಪದ್ಯನೇ ಮಸ್ತ್ ಸರಿಕೆಯಿಂದ ನಾರಾಯಣ ಗುರುನು ದೇವರಿನ ಸುಗುತನಂಚಿನ ಪದ್ಯ ಬಾರಿ ಪೊರುಡೆ ಮೂಡು ಬರ್ತಿದ್ದೇನೆ ಏತಿಕೆಯಿಂದಲ ಯಾರೊಂದಿದ್ದಾನೆ ಅವಿಂಜಿ ಈ ಹರಿಶನಿ ಬಂಡಿ ಬಿಟ್ಟಿಗೆ ಇವಿಂಜಿ ಕಾರ್ಯಕ್ರಮ ಭಾಗವಹಿಸಿದೆ. ಆ ಬಾಲ್ಯದ ಭವಿಷ್ಯ ನನ್ನಲಾತ್ ಉಜ್ವಲವಾದೆ. ನನ್ನಲಾತ್ ದೇವರಿನ ಸುಗುತನಂಚಿನ ಯೋಗ ಭಾಗ್ಯ ಕೊಡುದು ಭಾಗ್ಯಪ್ಪನೊಂದು ಇಂಕ ಅವಕಾಶ ನಿಂತುಕೊಳ್ಳಲಿಕ್ಕೆ ಧನ್ಯವಾದಗಳು. ಭಾಗ್ಯದಿಂದ ಬರಲಿ ಬೇಗ ನಾನು ಊಟದ ಕೈತಂದ ಆನಂದಾಶ್ರಮ ಶಾಲೆಗೆ ಕಲ್ತಂದಿತ್ತಿನ ಇಲ್ಲಿ ಬರ್ತಡು ಅಮೃತ ಸೋಮೇಶ್ವರ ಸರ್ಕಾರನ ಇಲ್ಲಿ ನೀನು ಪುಸ್ತಕ ಓದೋದಕ್ಕೆ ತೊಗೊಂಡಿತ್ತು ಇಲ್ಲಾಗ ಬರ್ಕೊಂಡು ಅಂತಿರ್ತೀನಿ ಅವಕಾಶ ಇಲ್ಲಿ ನಾವು ಶ್ರೀರಕ್ಷ ಪೂಜೆ ಇರಬೇಕು ಹರಿಚಂದ್ರಿ ಎಲ್ಲ ಒದಗಿಸಲಿಕ್ಕೆ ಸರ್ಕಾರಿ ಶಲ್ವನ ಸಂಬಂಧ ಮೊದಲ ಅಂಚನೆ ಸತ್ಯದಕ್ಕೆ ಸೀನಿಯರ್ ಎಲ್ಲ ಆನಂದಾಶ್ರಮ ಶಾಲೆಗೆ ತಿರುಗಾದ ಎಲ್ಲ ಪಾತ್ರ ಚಿತ್ರಂಜಿ ಯೋಗದಕ್ಕೆ ನಡೆದಾದ ಒಳ್ಳಾತು ಶ್ರೀರಕ್ಷ ಸಚ್ ಪೂಜಾರಿ ಈಗಡೆ ಹಿರಿಯಕರು ಕೊಲ್ಲಕನೆ ರಾಜ್ಯ ರಾಷ್ಟ್ರ ಮಟ್ಟದ ಪುಗರ್ಕನ ಕನ್ನಡಡಿ ಅವ್ರನ್ನ ಭವಿಷ್ಯ ಉಜ್ವಲ ಆವರಣದ ಬಂದು ಶುಭ ಆರೈಕೆ ಇದೆರಡು ಪಾತ್ರವನ್ನು ಶ್ರೀರಕ್ಷನ ಇಲ್ಲೇ ಪ್ರಾಯದಲ್ಲಿ ಮಲ್ಲ ಸಾಧನೆ. ಈ ಸಾಧನೆ ನನ್ನಲಾದ ಬೆಳವಣಿಗೆ ಇದು ನಿಜವಾದ ಪರಿಣಾಮದಿಂದ ಶ್ರೀರಕ್ಷ ಮಸ್ತ್ ಸೌಭಾಗ್ಯ ಮಂತನಲ್ಲಿ ಹಿರಿಯ ಸಾಹಿತಿ ಗೌರವರಾಯನ ಶ್ರೀಯುತ ಅಮೃತ ಸೋಮೇಶ್ವರನ ಒಂದು ಉಪಸ್ಥಿತಿಯಲ್ಲಿ ನನ್ನ ಒಂದು ಶುಭ ಹಸ್ತಗಳು ಈ ಪದ್ಯ ಬಿಡುಗಡೆ ಆಗಿದೆ. ಶ್ರೀರಕ್ಷನ ಪದ್ಯದ ಸಂಖ್ಯೆ 5,000 ನಮ್ಮ ಪ್ರತಿಭೆಗೆ ನಮ್ಮ ಮಾತೆಲ್ಲ ಪ್ರೋತ್ಸಾಹ ಕೊಟ್ಟು ದೇವರ ಆಶೀರ್ವಾದ ಏಪರ ಪಡೆದುಕೊಂಡು ದೇವದೇವರು ನಟ್ಟೊಂದು ಬಿಟ್ಟು ಮಾತಾಡ್ತಾರೆ. ಅವಕಾಶಗಳು ಧನ್ಯವಾದ. ಈಗ ವೇಣುಗೋಪಾಲ್ ಕೊಲ್ಲಿಯವರು ಒಂದೆರಡು ಶುಭ ನುಡಿಗಳು. ಮತ್ತೊಂದು ಈ ನಮ್ಮ ಊರದ ಹಿರಿಯ ಸಾಹಿತ್ಯನ ಶ್ರೀ ಡಾಕ್ಟರ್ ಅಮೃತ ಸೋಮೇಶ್ವರ ರಚನೆ ಮಂತಿನ ಓ ಭಗವತಿ ಪಂಪನ ಭಕ್ತಿ ಗೀತೆನ ಬಾರಿ ಪೊರ್ಲೋಡು ಸುಮಧುರ ಕಂಠಡನ ಶ್ರೀರಕ್ಷ ಎಚ್ ಪೂಜಾರಿ ಬಾರಿ ಪೊರ್ಲೋಡು ಪದ್ಯ ಬಂತಾರೆ. ಆ ಪದ್ಯದ ಈ ಯೂಟ್ಯೂಬ್ ಬಿಡುಗಡೆ ಆಗ್ತದೆ. ಆ ಯೂಟ್ಯೂಬ್ ಅತಿ ಹೆಚ್ಚಿನ ಸಂಖ್ಯೆಡು ಜನಕ್ಕೆ ವ್ಯೂ ಮಂತದ್ದು ಅಲ್ಲ ಪುದರ್ ಕರಾವಳಿ ಎತ್ತಂದು ರಾಜ್ಯೋಡು ರಾಷ್ಟ್ರ ಮಟ್ಟಡು ಅಲ್ಲ ಪುದರ್ ಬೆಳಗಡು ಪಣದು ಅಂಚನೆ ಆ ಭಗವತಿ ದೇವರ್ಲ ನಮ್ಮ ಗ್ರಾಮದ ಸೋಮನಾಥ ದೇವರ್ಲ ನಾರಾಯಣ ಗುರುಕುಲ ಆಶೀರ್ವಾದರು ನಮ್ಮ ಪುದರ್ ನನಾಥ್ ಗುಂಬು ಬೆಳಗಡು ಪಣದು ಅಂಚನೆ ಅಲ್ಲ ಪದ್ಯನ ನಮ್ಮ ಇತ್ತದ SP ಅವಡು ಬೇತಗಳು ಹೆಂಚಾಕಲ ಪದ್ಯನು ವ್ಯೂ ಮಂಪರ ಜನಗಳು ಉತ್ಸುಕತೆ ಅವೇ ರೀತಿದು ಅಲ್ಲ ಶ್ರೀರಕ್ಷ ಎಸ್ ಪೂಜಾರ್ನ ಭಕ್ತಿ ಗೀತನು ಕೇಂದ್ರ ಜನಕ್ಕಲು మరి ఉత్సుకతడు ఉపనంచినది
ಕಂಡು ಪದ್ಯ ಪನೊಂದು ಫಲ ಪನೊಂದು ಈಗ ಎನ್ನ ಆಶೀರ್ವಾದನ ಕೊರೊಂದು ಎನ್ನ ರೆಡ್ಡಿ ಪಾತ್ರನ್ನು ಮುಕ್ತಾಯನಂತೆ ಅಮೃತ ಸೋಮೇಶ್ವರ ಪಾದಕಮನಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಕಿರಿಯ ಒಬ್ಬ ಗಾಯಕಿಯಾಗಿ ಇವತ್ತಿನ ದಿನ ಹಿರಿಯ ಸೋಮೇಶ್ವರರ ಪಾದ ಕಮಲಗಳಿಗೆ ನಮಿಸುವಂಥ ದಿನವಾಗಿ ಪರಿವರ್ತನೆ ಮಾಡಿದ್ದಾರೆ. ನಿಜವಾಗ್ಲೂ ಶ್ರೀರಕ್ಷ ಪೂಜಾರಿಯಿಂದ ಇವತ್ತು ಅಮೃತ ಸೋಮೇಶ್ವರರ ಮನೆಗೆ ಬರುವಂಥ ನಿಜವಾಗ್ಲೂ ಒಂದೊಳ್ಳೆ ಖುಷಿ ಪಡುವಂಥ ದಿನ. ಇಂಥ ಹಿರಿಯ ಸಾಹಿತಿಗಳ ಆಶೀರ್ವಾದದಿಂದ, ದೇವರುಗಳ ಆಶೀರ್ವಾದದಿಂದ ಶ್ರೀರಕ್ಷ ಪೂಜಾರಿಯವರ ಭವಿಷ್ಯ ಉಜ್ವಲವಾಗಲಿ. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇನ್ನಷ್ಟು ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ, ಅವರ ಭವಿಷ್ಯ ಉಜ್ವಲವಾಗಿ ಬೆಳೆಯಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇವೆ. ಇಷ್ಟೊತ್ತು ನೀವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಲಿಕ್ಕಿದ್ದಾರೆ. ಸುರೇಖಾ ಪೂಜಾರಿಗಳು, ಹರೀಶ್ ಪೂಜಾರಿಗಳು ನೀರ್ಪಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಲೇಖನ ಶಿಕ್ಷಣ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ನಿರೂಪಕರು, ಒಳ್ಳೆಯ ಸಂಘಟಕರು ಕೂಡ. ಅದೆಷ್ಟೋ ಕ್ರೀಡಾಕೂಟಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ತಂದೆ ತಾಯಿ ಹೇಗಿರ್ತಾರೆ ಅದೇ ರೀತಿ ಮಕ್ಕಳು, ಹಾಗೆ ಇವರಿಬ್ಬರ ಒಂದು ಮುಂದಾಳತ್ವ ಒಳ್ಳೆದಿದೆ. ಅದರ ಹಾಗೆ ಮಕ್ಕಳು ಕೂಡ ಇದ್ದಾರೆ. ಧನ್ಯವಾದಗಳು. ನಾವೆಲ್ಲ ಒಲುಮೆಯಿಂದ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದಕ್ಕೆ ಹಿರಿಯರು, ಗೌರವಾನ್ವಿತರು ಆಗಿರುವಂತಹ ಡಾಕ್ಟರ್ ಅಮೃತ ಸೋಮೇಶ್ವರ ದಂಪತಿಗಳು ಹಾಗೂ ಮನೆಯವರಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಈಗಾಗಲೇ ಎಲ್ಲ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತರು ನಮ್ಮ ಬಗ್ಗೆ, ನಮ್ಮ ಮಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡಿದರು. ಆದ್ರೆ ಶ್ರೀರಕ್ಷಾ ಈಗ ಒಂದು ಪುಟ್ಟ ಮಗು, ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾಳೆ ಅಷ್ಟೇ. ಇನ್ನೂ ಸಾಧನೆ ಮಾಡಬೇಕಾಗಿರುವಂಥದ್ದು ಬಹಳಷ್ಟಿದೆ. ಅವಳ ಸಾಧನೆಗೆ ನೆರೆದಿರುವಂತಹ ಎಲ್ಲರ ಹಾಗೂ ಆಶೀರ್ವಾದ, ಹಾರೈಕೆಗಳ ಅವಶ್ಯಕತೆ ಇದೆ. ಜೊತೆಗೆ ಅವಳ ಪ್ರಯತ್ನ ಇನ್ನಷ್ಟು ಹೆಚ್ಚಬೇಕಾದಂತಹ ಅವಶ್ಯಕತೆ ಬಹಳಷ್ಟಿದೆ. ಈ ಸಂದರ್ಭದಲ್ಲಿ ಈ ಹಿಂದೆ ನಾವೊಂದ್ಸಲ ಮನುಕುಲ ದೀಪ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಜಯಂತಿಯಂದು ಮನುಕುಲ ದೀಪ ಎನ್ನುವಂತಹ ಹಾಡನ್ನ ನಾವು ಬಿಡುಗಡೆ ಮಾಡಿದ್ವಿ. ಅದರ ಒಂದು 2 ಲೈನನ್ನ ನಮ್ಮ ಸರ್ ಅವರು ಬರೆದಿರುವಂತದ್ದು. ಅವರನ್ನು ಒಂದ್ಸಲ ಮಾತಾಡಿಸ್ಬೇಕು ಎನ್ನುವಂತಹ ಅಭಿಲಾಷೆ ನಮ್ಮಲ್ಲಿ ಬಂದಾಗ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಅವರ ಸೊಸೆ ಹಾಗೂ ಮಗ. ಆ ಸಂದರ್ಭದಲ್ಲಿ ಬಂದಾಗ ಬಹಳಷ್ಟು ಖುಷಿ ಪಟ್ಟರು. ನಮಗೂ ಬಹಳಷ್ಟು ಖುಷಿ ಆಯಿತು. ಶ್ರೀರಕ್ಷ ಹೇಳ್ತಾ ಇದ್ದು, ಅಷ್ಟು ದೊಡ್ಡ ಸಾಹಿತಿಗಳಾದ್ರೂ ಸಹ ಎಂತ ಸೌಮ್ಯ ಮುಖ ಅವರದ್ದು ಎನ್ನುವಂತಹ ಒಂದು ಅವಳು ಸಹ ನಮಗೂ ಸಹ ಬಹಳಷ್ಟು ಸಂತೋಷವಾದಂತಹ ಕ್ಷಣ. ಆಮೇಲೆ ಅವರೊಂದು ಪುಸ್ತಕವನ್ನು ಕೊಟ್ಟಿದ್ರು, ಅವರ ಪೂಜನೆ ಎನ್ನುವಂತಹ ಪುಸ್ತಕವನ್ನು ಕೊಟ್ಟಿದ್ರು. ಅದರಲ್ಲಿರುವಂತಹ ಕೆಲವೊಂದು ಹಾಡುಗಳನ್ನ ಕಲಿತಾ ಇದ್ದಾಳೆ. ಅದರಲ್ಲಿ ಈ ಹಾಡು ಸಹ ಒಂದು. ಆ ಕ್ಷಣದಲ್ಲೇ ಈ ಒಂದು ಪದ್ಯವನ್ನ ಹಾಡಬೇಕು, ಅದನ್ನ ಸರ್ ಅವರ ಕೈಯಿಂದಲೇ ಅದನ್ನ ಬಿಡುಗಡೆ ಮಾಡಬೇಕು ಎನ್ನುವಂತ ಅಭಿಲಾಷೆ ಆ ಸಂದರ್ಭದಲ್ಲೇ ಇತ್ತು. ಬಹುಶಃ ದೇವರ ಇಚ್ಛೆ ಏನೋ ಇವತ್ತು ಅಷ್ಟು ದೊಡ್ಡ ಹಿರಿಯರು ನಮ್ಮ ಈ ಸಣ್ಣ ಪುಟ್ಟ ಮಗುವಿನ ಹಾಡನ್ನ ರಿಲೀಸ್ ಮಾಡಿರುವಂಥದ್ದು, ಬಿಡುಗಡೆಗೊಳಿಸಿರುವಂಥದ್ದು, ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಂದು ಪುಣ್ಯದ ಫಲ ಅಂತೇಳಿ ನಾವು ಖಂಡಿತವಾಗಿಯೂ ಭಾವಿಸ್ತೇವೆ. ಅದರ ಒಂದು ಮೂಲ ಗಾಯಕರು ಎಲ್ರಿಗೂ ಗೊತ್ತಿದ್ದ ಹಾಗೆ ಸಂಗೀತ ವಿದ್ಯಾನಿಧಿ ವಿದ್ಯಾಭೂಷಣ್ ಸರ್ ಅವರು. ಬಹುಶಃ ಅವರ ಹಾಡುಗಳನ್ನ ಟಚ್ ಮಾಡುವಂತದ್ದೇ ಒಂದು ದೊಡ್ಡ ಕಷ್ಟ. ಈಗ ಕೇಳುವಾಗ ಅಷ್ಟೇ ಸುಲಭ ಇರ್ತದೆ, ಆದ್ರೆ ಅದನ್ನು ಹಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ಬಹಳಷ್ಟು ಕಷ್ಟಕರವಾದಂತಹ ವಿಷಯ. ಆದ್ರೂ ಅದನ್ನ ಹಾಡ್ಲೇಬೇಕೆನ್ನುವಂತಹ ಅಭಿಲಾಷೆ ಅವಳಲ್ಲಿ ಬಹಳ ಸಮಯಗಳಿಂದ ಇದ್ದದ್ರಿಂದ ಬಹುಶಃ ರಾತ್ರಿ ಹಗಲು ಅದನ್ನ ಕಲೀಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ಲು ಸಹ. ಬಹುಶಃ ಕೊರೋನಾ ಇದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಸಹ ಕೊಟ್ಟಿದೆ ಅವಳ ಒಂದು ಸಂಗೀತ ಪಯಣವನ್ನ ಮತ್ತಷ್ಟು ಮುಂದುವರಿಸಲಿಕ್ಕೆ. ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಅದ್ಭುತ ರಚನೆಯನ್ನು ಮಾಡಿದಂತಹ ಡಾಕ್ಟರ್ ಅಮೃತ ಸೋಮೇಶ್ವರ ಸರ್ ಹಾಗೂ ಬಹಳ ಸುಮಧುರವಾಗಿ ಹಾಡಿ ಇಡೀ ವಿಶ್ವವನ್ನೇ ಗೆದ್ದಂತಹ ಡಾಕ್ಟರ್ ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಸರ್ ಅವರ ಒಂದು ಆಶೀರ್ವಾದದಿಂದ ಖಂಡಿತವಾಗಿಯೂ ಶ್ರೀರಕ್ಷ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದಾಳೆ. ಅದು ಎಷ್ಟರ ಮಟ್ಟಿಗೆ
ಸಕ್ಸಸ್ ಆಗಿದೆ ಎನ್ನುವಂಥದ್ದು ಇನ್ನು ಜನಾಭಿಪ್ರಾಯದಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ತಿಳಿಬೇಕಷ್ಟೇ. ಮೊನ್ನೆ ಸಹ ಅದನ್ನ ಬರೆದವರು ಮತ್ತು ಹಾಡಿರುವವರನ್ನ ಭೇಟಿಯಾಗುವಂತಹ ಒಂದು ಅವಕಾಶ, ವಿದ್ಯಾಭೂಷಣ್ ಸರ್ ಅವರ ಒಂದು ಫೋನ್ ಮೂಲಕ ಅವರನ್ನ ಒಂದು ಕಾಂಟ್ಯಾಕ್ಟ್ ಮಾಡುವಂತ ಅವಕಾಶ, ಸರ್ ಅವರನ್ನ ಮುಖತಃ ಭೇಟಿಯಾಗುವಂತ ಅವಕಾಶ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈ ಸಂದರ್ಭದಲ್ಲಿ ಶ್ರೀರಕ್ಷೆ ಎಸ್ ಎಚ್ ಪೂಜಾರಿ ಅವರ ಯೂಟ್ಯೂಬಿಗೆ ಅದನ್ನು ರಚನೆ ಮಾಡಿದಂತಹ ಡಾಕ್ಟರ್ ಅಮೃತ ಸೋಮೇಶ್ವರ ಸರ್ ಇವರಿಂದ ಹಿರಿಯರಿಂದ ಬಿಡುಗಡೆಗೊಳಿಸಿ ನಮ್ಮೆಲ್ಲರನ್ನ ಶುಭ ಹಾರೈಸಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಭಾಗ್ಯವನ್ನ ನೀಡಲಿ, ಅವರಿಂದ ಇನ್ನಷ್ಟು ಕೃತಿಗಳು ರಚನೆಗಳು ಆಗುವಂತ ಶಕ್ತಿಯನ್ನ ದೇವರು ಇನ್ನಷ್ಟು ಅವರಿಗೆ ಕೊಡ್ಲಿ, ಅವರ ಆರೋಗ್ಯವನ್ನ ದೇವರು ಉತ್ತಮವಾಗಿ ಇಟ್ಕೊಳ್ಳಿ ಎನ್ನುವಂತಹ ಹಾರೈಕೆಯನ್ನ ಪ್ರಾರ್ಥನೆಯನ್ನ ಶ್ರೀದೇವರಲ್ಲಿ ಮಾಡುತ್ತಾ ಈ ಒಂದು ಅವಕಾಶವನ್ನು ನೀಡಿರುವುದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಒಂದು ಯಶಸ್ವಿ ಗಂಡಸಿನ ಹಿಂದೆ ಒಂದು ಹೆಂಗಸಿನ ಕೈವಾಡ ಖಂಡಿತವಾಗಿ ಇದ್ದೇ ಇದೆ. ಅವರನ್ನ ನೋಡುವಾಗಲೇ ಖುಷಿ ಆಗ್ತದೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿದಂತಹ ಮಹಾಮಾತೆ ಇವರು. ಗಣಪತಿ ಹೈಸ್ಕೂಲ್ ಮಂಗಳೂರಿನಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇದೀಗ ನಿವೃತ್ತಿ ಜೀವನವನ್ನ ನಡೆಸುತ್ತಿರುವಂತಹ ಸರ್ ಅವರ ಧರ್ಮಪತ್ನಿ ಸಹ ಜೊತೆಯಲ್ಲಿರುವಂತದ್ದು ಮತ್ತು ಅವರ ಹಾರೈಕೆ ಇರುವಂತದ್ದು ನಮ್ಗೆಲ್ಲರಿಗೂ ಸಹ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಅವರಿಗೆ ಸಹ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮೆಲ್ಲರ ಪ್ರೋತ್ಸಾಹಕರು ಹಾಗೂ ನಾವು ಮಾಡುವಂತಹ ಪ್ರತಿ ಕೆಲಸವನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರು ನಮ್ಮ KT ಸುವರ್ಣ ಸರ್. ಮನುಕುಲ ದೀಪ ಎನ್ನುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಒಂದು ಹಾಡು ಅವರ ಪ್ರಾಯೋಜಕತ್ವದಲ್ಲಿ ನಡೆದಿದೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಜೊತೆ ಸದಾ ಬೆಂಗಾವಲಾಗಿದ್ದು ಪ್ರೋತ್ಸಾಹವನ್ನ ನೀಡ್ತಾ ಇರುವವರು ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೋಟೆ ಇದರ ಅಧ್ಯಕ್ಷರು ಶ್ರೀಯುತ KT ಸುವರ್ಣ ಸರ್, ಹಿರಿಯರು ಮಾರ್ಗದರ್ಶಕರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಸರ್. ಕಾರ್ಯಕ್ರಮಗಳಿಗೆ ಕೆಲವರು ತುಂಬಾ ಮಂದಿ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಚಂದ ಕಾಣಿಸಿಕೊಟ್ಟಿದ್ದು ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ഉടൽ ധൂളായി ഗീനതുഞ്ചി തുടര് അർലൂലെക്കാമൽ ഉടൽ ധൂളായി ഗീനതുഞ്ചി തുടര് അർലൂലെക്കാമൽ കബിതി മപ്പു മയക്കോടെന്ന കൈന പത്ത് നടപാല ഓ ഭഗവതി ഓ ഭ്രാമരി ഓ ഭഗവതി ഓ ഭ്രാമരി ഉടൽ ധൂളായി ഗീനതുഞ്ചി തുടര് അർലൂലെക്കാമൽ കബിതി മപ്പു
ಭಗವತಿ ಓ ಭ್ರಾಮರಿ பத்தப்ப ஜோகுளேன ஒத்தட்டு மல்பாது பத்தப்ப ஜோகுளேன ஒத்தட்டு மல்பாது ಭಕ್ತಿಗಿಂಬು ಕುರ್ತು ಎಡ್ಡೆ ಅರ್ತಿಡ ಭಯ ಕುರ್ಲಪ್ಪೆ ಓ ಭಗವತಿ ಓ ಭ್ರಾಮರಿ ಓ ಭಗವತಿ ಓ ಭ್ರಾಮರಿ ಉಡಲ್ ದುಳಾಯಿಗೀನದುಂಜಿ തുടര് അർലൂലെക്കാമൽത്ത ഉടൽ ದುಳಾಯಿ ಗೀನದುಂಜಿ തുടര് അർലൂലെക്കാമൽത്ത കബിದಿ ಮಬ್ಬು ಮಯಕೋಡೆನ್ನ ಕೈನ ಪತ್ತು ನಡಪಾಲ ಓ ಭಗವತಿ ಓ ಭ್ರಾಮರಿ ಓ ಭಗವತಿ ಓ ಭ್ರಾಮರಿ ಓ ಭ್ರಾಮರಿ ಓ ಭ್ರಾಮರಿ ಅಮ್ಮ ಅಮ್ಮ